ಹಾಯ್ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತಮ್ಮನೇಲ್ ನೋಡುವಾಗಲೇ ಗೊತ್ತಾಗಿರ್ಬೋದು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ. ಇವತ್ತು ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ರಕ್ಷಿತಾ ಶೆಟ್ಟಿ ಈಗ ನಮ್ಮ ಬಿಗ್ ಬಾಸಲ್ಲಿ ಆಟ ಆಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ವೋಟ್ ಮಾಡಬೇಕು, ನೀವು ಎಲ್ಲರೂ ಸೇರಿ ಅವರಿಗೆ ವೋಟ್ ಮಾಡಬೇಕು, ಅವರು ಬಿಗ್ ಬಾಸ್ ವಿನ್ ಆಗಬೇಕು ಎಂಬುದು ನಮ್ಮ ಆಶಯ. ಅದಕ್ಕೋಸ್ಕರ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ಲರೂ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡಿ. ಪ್ಲೀಸ್ ವೋಟ್ ಫಾರ್ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ನಲ್ಲಿ ಚಾನಲ್ ಮಾಡ್ತಾ ಇದ್ದಾರೆ. ಹಾಗೆ ಅವರೊಬ್ಬರು ಯೂಟ್ಯೂಬರ್ ಕೂಡ. ಹಾಗೆ ಅವರು ಕಡಿಮೆ ಸಮಯದಲ್ಲಿ ಯೂಟ್ಯೂಬ್ನಲ್ಲಿ ಚಾನಲ್ ಮಾಡಿ ಯೂಟ್ಯೂಬರ್ ಆಗಿದ್ದಾರೆ. ಯೂಟ್ಯೂಬ್ನಲ್ಲಿ ಚಾನಲ್ ಮಾಡೋದಂದರೆ ಸುಲಭದ ಕೆಲಸ ಅಲ್ಲ. ಎಲ್ಲರಿಗೂ ಗೊತ್ತಿರುವ ಹಾಗೆ ತುಂಬ ಕಷ್ಟಪಡಬೇಕು ಯೂಟ್ಯೂಬಲ್ಲಿ ಚಾನಲ್ ಮಾಡಬೇಕಾದ್ರೆ. ಆ ಚಾನಲ್ ಮಾಡಬೇಕು, ವಿಡಿಯೋ ಹಾಕಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ನಂತರ ಆ ವಿಡಿಯೋ ವೈರಲ್ ಆಗಬೇಕು, ನಮ್ಮ ಚಾನಲ್ ಗ್ರೋ ಆಗಬೇಕು. ಅದರ ನಂತರ ಮಾತ್ರ ನಾವು ಯೂಟ್ಯೂಬರ್ ಆಗೋದು. ಚಾನಲ್ ಗ್ರೋ ಆದರೆ ಮಾತ್ರ ನಾವು ಯೂಟ್ಯೂಬರ್ ಆಗೋದು. ಹಾಗೆಯೇ ರಕ್ಷಿತಾ ಶೆಟ್ಟಿ ಅವರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ, ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ, ಯೂಟ್ಯೂಬರ್ ಆಗಿದ್ದಾರೆ. ಅವರು ಯೂಟ್ಯೂಬ್ ಅಂದರೆ ಕಷ್ಟ ಅಂತ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ನಾವು ಕೂಡ ಮಾಡ್ತಾ ಇದ್ದೇವೆ ಯೂಟ್ಯೂಬ್ ಚಾನಲ್. ಹಾಗೆ ನಮಗೆಲ್ಲ ಗೊತ್ತಿರೋ ವಿಷಯ ಯೂಟ್ಯೂಬ್ ಅಂದರೆ ತುಂಬ ಕಷ್ಟಪಡಬೇಕು ಅಂತ ಅಲ್ವಾ. ಹಾಗೆ ಈಗ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಕರಾವಳಿ ಹುಡುಗಿ. ಹಾಗೆ ಅವರು ತುಳು ಮಾತಾಡ್ತಾಯಿದ್ರು, ಹಾಗೆ ಕನ್ನಡದಲ್ಲಿ ಕೂಡ ವೀಡಿಯೋ ಕೂಡ ಮಾಡ್ತಾಯಿದ್ರು, ತುಳು ಮತ್ತು ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ರು. ಹಾಗೆ ಅವರು ಈಗ ಕನ್ನಡ ಸರಿಯಾಗಿ ಬರ್ತಾ ಇರಲಿಲ್ಲ ಅವರಿಗೆ, ಆದರೆ ಈಗ ಬಿಗ್ ಬಾಸ್ಗೆ ಹೋಗಿ ಕನ್ನಡವನ್ನು ಸರಿಯಾಗಿ ಮಾತಾಡ್ತಾರೆ. ಅದು ಒಂದು ಖುಷಿ ನಮಗೆ. ಈಗ ತುಳು ಮತ್ತು ಕನ್ನಡ ನಮ್ಮ ಬಿಗ್ ಬಾಸಲ್ಲಿ ಕೂಡ ತುಳು ಮತ್ತು ಕನ್ನಡ ಎರಡನ್ನೂ ಕೂಡ ನಾವು ಕೇಳ್ಬೋದು, ಮತ್ತು ಅವರು ಮಾತಾಡುವ ಶೈಲಿ ಕೂಡ ನಮಗೆ ತುಂಬ ಇಷ್ಟ. ಈಗ ಚಿಕ್ಕ ಮಕ್ಕಳಿಗೆ ಕೇಳಿದರೆ ಕೂಡ ರಕ್ಷಿತಾ ಶೆಟ್ಟಿ ಅಂದರೆ ಅವರಿಗೆ ಗೊತ್ತಾಗ್ತದೆ, ಇವರೇ ರಕ್ಷಿತಾ ಶೆಟ್ಟಿ ಅಂತ ಬಿಗ್ ಬಾಸ್ನಲ್ಲಿರೋದು. ಅವರ ಹತ್ರ ಕೇಳಿದರೆ, ಚಿಕ್ಕ ಮಕ್ಕಳ ಹತ್ರ ಕೂಡ ಕೇಳಿದರೆ, ನಿಮಗೆ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕಂತ ಕೇಳಿದರೆ ಅವರು ಕೂಡ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕು ಅಂತ. ಹಾಗೆ ಎಲ್ಲರೂ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡಿ. ಈ ಸಲದ ಬಿಗ್ ಬಾಸ್ ವಿನ್ನರ್ ರಕ್ಷಿತಾ ಶೆಟ್ಟಿ ಆಗಲಿ ಅಂತ ನೀವು ನಿಮ್ಮ ವೋಟ್ ಮಾಡಿದರೆ ಖಂಡಿತ ಅವರು ಆಗ್ತಾರೆ. ರಕ್ಷಿತಾ ಶೆಟ್ಟಿ ಈ ಸಲದ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ. ಹಾಗೆ ಎಲ್ಲರೂ ವೋಟ್ ಮಾಡಿ ರಕ್ಷಿತಾ ಶೆಟ್ಟಿಗೆ. ವೋಟ್ ಫಾರ್ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.